ಧರಿಸಿ ಆಶೀರ್ವಾದ ಪಡೆದಿದ್ದೇನೆ. ಸರಿ, ಶತಗಜ ಪ್ರಾಣಿಯಾದಂತಹ ದೊಡ್ಡ ಭೀಮಸೇನನ್ನು ತೋರುತ್ತಲ್ಲ, ನನ್ನ ಶರೀರದಲ್ಲಿ ಕುಡಿಬರಲಿ ಏನು ಹಾಗೆ ನಮಸ್ಕರಿಸಿ ಆಶೀರ್ವಾದವನ್ನು ಬೇಡಿಕೊಂಡೆ. ಚಿಕ್ಕಪತಿರಾದಂತಹ ನಗುವ ಸಹದೇವರಿಗೂ ಪ್ರತ್ಯೇಕವಾಗಿ ಹೊಂದಿಸಿದೆ. ಸರಿ, ನನ್ನ ಅಪ್ಪ ಸತ್ಯ ಸನಿಹದಲ್ಲಿಲ್ಲ, ಅವರ ಆಶೀರ್ವಾದವೂ ಇರಲಿ, ಸಾಕಾಗುವುದಿಲ್ಲ. ನನ್ನ ದೇವರಾದಂತಹ ಶ್ರೀಕೃಷ್ಣ ಪರಮಾತ್ಮ ಮನಸಾರೆ ಧ್ಯಾನಿಸಿಕೊಂಡೆ. ದ್ರೌಪದಿ ದೇವಿಯವರಿಗೂ ಸಮಾಧಾನದ ಮಾತುಗಳನ್ನು ಹೇಳಿದ್ದೆ. ಸಾರಥಿ ನೀನು, ಕಿರಿಯುವುದು ಮುಖ್ಯವಲ್ಲ. ನಿನಗೂ ಇದು ಯುದ್ಧಕ್ಕೆ ಹೋಗುವ ಪೂರ್ವದಲ್ಲಿ ನಾನು ಹರಿಕೆಯನ್ನು ಹೇಳಿಕೊಡ್ತಾ ಇದ್ದೇನೆ. ಹರಿಕೆ? ಹೌದು. ಏನು? ಅದು ಯಾರಿಗೆ ಗೊತ್ತಾ? ಬ್ರಾಹ್ಮಣರವರಿಗೆ. ಹೌದಾ? ಹೌದು. ರೈತರಿಗೆ ನಾನು ತಿಳಿಸಿಕೊಂಡೆ ಅಂತಾದ್ರೆ 1000 ಮಂದಿ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಊಟ ಅಷ್ಟೇ ಸಾಕಾಗಿಲ್ಲ. ಅವರಿಗೆ ಸಮಾಧಾನ ಆಗಬೇಕು ಅಂತಾದ್ರೆ ದಕ್ಷಿಣ ಕೊಡಬೇಕಾಗ್ತದೆ. ನಾನು ಕೊಡ್ತೇನೆ ಅಂತ ಹೇಳುವುದಿಲ್ಲ, ನಮ್ಮವರಿಂದ ಕೊಡಿಸ್ತೇನೆ ಎಂದು ಬಾಯಿ ಹೇಳ್ತಾ ಇದ್ದೇನೆ. ಸರಿ, ಅದು ನೋಡು, ಸಂತುಷ್ಟಿ ಹೊಂದಿದಂತಹ ಬ್ರಾಹ್ಮಣರವರು ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ದಿವಿಜರ ಹರಿಕೆಯನ್ನು ಕೈಗೊಂಡಿದ್ದೇವೆ. ರಥವಂದನೆ, ಅಶ್ವಪ್ರದಕ್ಷಿಣೆ ಇದೆಲ್ಲವನ್ನು ಪೂರೈಸಿಕೊಂಡು ರಥವನ್ನು ಹೇಳಿಕೊಡ್ತೇನೆ. ಸಾಕು, ಇನ್ನು ಅವರು